ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಪ್ಲೀಸ್ ಈ ವಿಡಿಯೋಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. 2.5 ಲೀಟರ್ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಪನ್ನೀರ್ ಮಾಡ್ತೇನೆ ನಾನು ಇದರದ್ದು. ಸ್ವೀಟ್ ಕಾರ್ನ್ ಸೂಪ್ ಮಾಡ್ತೇನೆ. ನಾನು ಪ್ಯಾಕೆಟ್ ತಂದಿದ್ದೇನೆ. ಅದಕ್ಕೆ ನಾನು ಎಂತ ಮಾಡಿದ್ದೇನೆ ಗೊತ್ತುಂಟ, ಪನ್ನೀರ್ ಮಾಡುವಾಗ ಅದರದ್ದು ನೀರಿತ್ತಲ್ಲ, ಆ ನೀರಿನಲ್ಲಿ ಹಾಕಿ ಈಗ ಸೂಪ್ ಮಾಡ್ತೇನೆ. ಹುಡಿ ಹಾಕಿದ್ದೇನೆ, ಸ್ವಲ್ಪ ಇದಾಕಿ ಮಿಕ್ಸ್ ಮಾಡ್ತೇನೆ. ಹಾಕ್ತೇನೆ ಈಗ ಇದಕ್ಕೆ. ಈಗ ಪುನಃ ಬಿಸಿ ಮಾಡ್ಲಿಕ್ಕೆ ಕುದಿ ತೆಗಿಸ್ಲಿಕ್ಕೆ ಇಡ್ತೇನೆ. ನಾನು ಇವತ್ತು ನೂಡಲ್ಸ್ ಮಾಡ್ತೇನೆ. ಇದರಲ್ಲಿ ರೆಡಿಮೇಡ್ ಮಸಾಲ ಉಂಟು. ಇದಕ್ಕೆ ಖಾಲಿ ತರಕಾರಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಆಯ್ತು. ಬಾಕಿ ಎಲ್ಲ ಈ ಮಸಾಲೆಯಲ್ಲಿ ಉಂಟು. ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನೂಡಲ್ಸ್ ಹಾಕಿ ಬಿಟ್ಟಿದ್ದೇನೆ. ಸ್ವಲ್ಪ 5 ನಿಮಿಷ ನೂಡಲ್ಸ್ ಬೇಯಬೇಕದು. ಬಿಸಿ ನೀರು ಬಿಸಾಡಿಸಿ ಈಗ ತಣ್ಣಗೆ ನೀರಿನಲ್ಲಿ ಹಾಕಿ ಇಡ್ತೇನೆ. ಸ್ವಲ್ಪ ಎಣ್ಣೆ ಸಾರಿಸಿ ಇಡ್ತೇನೆ. ಈರುಳ್ಳಿ ಹಾಕ್ತೇನೆ ಸ್ವಲ್ಪ. ಸ್ವಲ್ಪ ಬೀನ್ಸ್ ಹಾಕ್ತೇನೆ. ಸ್ವಲ್ಪ ಕ್ಯಾರೆಟ್ ಹಾಕ್ತೇನೆ. ಸ್ವಲ್ಪ ಕ್ಯಾಬೇಜ್ ಹಾಕ್ತೇನೆ. ಕಾಯಿ ಪಲ್ಯಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ತರಕಾರಿಗೆ ಸ್ವಲ್ಪ ದೊಣ್ಣೆ ಮೆಣಸು ಹಾಕ್ತೇನೆ. ನೂಡಲ್ಸ್ ಇಂದು ಮಸಾಲೆ ಹಾಕ್ತೇನೆ. ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತೇನೆ. ಈಗ ನೂಡಲ್ಸ್ ಹಾಕ್ತೇನೆ.
ನೂಡಲ್ಸ್ ರೆಡಿ ಆಗಿದೆ. ಶಿಜ್ವಾನ್ ಫ್ರೈಡ್ ರೈಸ್ ಮಾಡ್ತೇನೆ. ಈಗ ಅಕ್ಕಿ ತೊಳೆದಿಟ್ಟಿದ್ದೇನೆ, ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಇದು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೇನೆ ನಾನು. ಅದಕ್ಕೆ ದೊಣ್ಣೆ ಮೆಣಸು, 4 ಬೀನ್ಸ್, ನೀರುಳ್ಳಿ, 1 ಕ್ಯಾಬೇಜ್, ಸ್ಪ್ರಿಂಗ್ ಆನಿಯನ್ ಇಷ್ಟು ಹಾಕ್ತೇನೆ. ಈಗ ಗಟ್ಟಿ ಅನ್ನ ಮಾಡ್ಕೊಳ್ತೇನೆ. ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕ್ತೇನೆ ಸ್ವಲ್ಪ. ಈಗ ಅಕ್ಕಿ ಹಾಕ್ತೇನೆ. ಇದಕ್ಕೆ ಉದುರು ಆಗ್ಬೇಕು, ಗಟ್ಟಿ ಅನ್ನ ಆಗ್ಬೇಕು. ತುಂಬಾ ಬೇಯಬಾರ್ದು, ಅನ್ನ ಮುದ್ದೆ ಹಾಕಬಾರ್ದು. ಅದಕ್ಕೆ ಒಂದು ಕೆತ್ತೆ ತುಂಡು, 2 ಲವಂಗ ಹಾಕಿ ಬಿಡ್ತೇನೆ ಪರಿಮಳಕ್ಕೆ. ಮತ್ತೆ 2 ಏಲಕ್ಕಿ ಹಾಕಿ ಬಿಡ್ತೇನೆ. ಅನ್ನ ಬಸಿದು ಆರ್ಲಿಕ್ಕೆ ಹಾಕ್ತೇನೆ. ಗಟ್ಟಿ ಅನ್ನ ಮಾಡ್ಕೊಂಡಿದ್ದೇನೆ. ನೀರುಳ್ಳಿ ಹಾಕ್ತೇನೆ. ಹಾಕ್ತೇನೆ. ಸ್ವಲ್ಪ ಕ್ಯಾರೆಟ್ ಹಾಕ್ತೇನೆ. ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ನೀರುಳ್ಳಿದು ಗಿಡದ ಅಡಿದು ನೀರುಳ್ಳಿ ಹಾಕ್ತೇನೆ. ಮೆಣಸು ಹಾಕ್ತೇನೆ. ಸ್ವಲ್ಪ ಕ್ಯಾಬೇಜ್ ಹಾಕ್ತೇನೆ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತೇನೆ. ಸಿಜ್ವಾನ್ ಚಟ್ನಿ ಹಾಕ್ತೇನೆ. ಅನ್ನ ಹಾಕ್ತಾ ಇದ್ದೇನೆ. ಸಿಜ್ವಾನ್ ಫ್ರೈಡ್ ರೈಸ್ ರೆಡಿ ಆಯ್ತು. ಬೆಣ್ಣೆ ಬಿಸಿ ಮಾಡಿದ್ದೇನೆ ಈಗ.
ಈಗ ಕ್ಯಾರೆಟ್ ಹಾಕ್ತೇನೆ ಇದಕ್ಕೆ 4. ಇದಕ್ಕೆ 4 ಮಶ್ರೂಮ್ಸ್ ಹಾಕ್ತೇನೆ. ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತೇನೆ. ಕ್ಯಾಬೇಜ್ ಹಾಕ್ತೇನೆ. ಸ್ವಲ್ಪ ದೊಣ್ಣೆ ಮೆಣಸು ಹಾಕ್ತೇನೆ. ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ತೇನೆ ಈಗ. ಈಗ ಕಾರ್ನ್ಫ್ಲೋರ್ ಹಾಕ್ತೇನೆ. ಮತ್ತೆ ಖಾರ ಒಂದಾಗಿ ಒಂದು ಪದಾರ್ಥ ಆಗ್ತದೆ. ಈಗ ಕಾರ್ನ್ಫ್ಲೋರ್ ಹಾಕ್ತೇನೆ. ಕುದಿ ಬಂತು, ಆಫ್ ಮಾಡ್ತೇನೆ. ವೆಜ್ ಲಾಲಿಪಾಪ್ ಮಾಡ್ತೇನೆ. ಅದಕ್ಕೆ ಬಟಾಟೆ ಗೀಸಿ ಇಟ್ಟಿದ್ದೇನೆ. ಈಗ ಪನ್ನೀರ್ ಗೀಸಿ ಹಾಕ್ತೇನೆ ಅದಕ್ಕೆ. ಬಟಾಟೆ ಮತ್ತೆ ಪನ್ನೀರ್ ಮ್ಯಾಶ್ ಮಾಡಿ ಹಾಕಿದ್ದು ಇದು ಮಾಡಿದೆ. ಸ್ವಲ್ಪ ಕ್ಯಾಬೇಜ್ ಹಾಕ್ತೇನೆ. ಸ್ವಲ್ಪ ದೊಣ್ಣೆ ಮೆಣಸು ಹಾಕ್ತೇನೆ, ಪೂರ ಕೊಯ್ದದು. ಸ್ವಲ್ಪ ನೀರುಳ್ಳಿ ಹಾಕ್ತೇನೆ. ಸ್ವಲ್ಪ ಗರಂ ಮಸಾಲೆ ಹಾಕ್ತೇನೆ. ಅರ್ಧ ಸ್ಪೂನು ಜೀರಿಗೆ ಹುಡಿ ಹಾಕ್ತೇನೆ. ಒಂದು ಅರ್ಧ ಸ್ಪೂನು ಮೆಣಸು ಹುಡಿ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸ್ವಲ್ಪ ಪೆರಿ ಪೆರಿ ಮಸಾಲೆ ಹಾಕ್ತೇನೆ. ಸ್ವಲ್ಪ ಚಾಟ್ ಮಸಾಲ ಹಾಕ್ತೇನೆ. ಸ್ವಲ್ಪ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೇನೆ. ಈಗ ಇದು ರೆಡಿ ಆಯ್ತು. ಈಗ ಲಾಲಿಪಾಪ್ ಮಾಡ್ತೇನೆ. ಲಾಲಿಪಾಪ್ ಎಲ್ಲ ತಯಾರಾಯ್ತು. ಮೈದಾಕ್ಕೆ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಮಾಡಿದ್ದೇನೆ. ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ.
ಯಾಕೆ ಓಟ್ಸಿನಲ್ಲಿ ಇದು ಮಾಡ್ತೇನೆ, ರೋಲ್ ಮಾಡ್ತೇನೆ. ಎಣ್ಣೆ ಬಿಸಿಯಾಗಿದೆ, ಎಣ್ಣೆಯಲ್ಲಿ ಇಡ್ತೇನೆ. ತಂದೂರಿ ಪನ್ನೀರ್ ಟಿಕ್ಕ ಮಾಡ್ತೇನೆ, ಆದ್ರೆ ನಾನು ತವದಲ್ಲಿ ಮಾಡುದು ಮಾತ್ರ. ಈಗ ಪನ್ನೀರು, ನೀರುಳ್ಳಿ, ದೊಣ್ಣೆ ಮೆಣಸು ಕಟ್ಟು ಮಾಡಿ ಇಟ್ಟಿದ್ದೇನೆ. ಮೊಸರು ಹಾಕ್ತೇನೆ, ಮೆಣಸು ಹುಡಿ ಹಾಕ್ತೇನೆ, ಅರ್ಧ ಸ್ಪೂನ್ ಜೀರಿಗೆ ಹುಡಿ ಹಾಕ್ತೇನೆ, 1/4 ಸ್ಪೂನು ಗರಂ ಮಸಾಲ ಹಾಕ್ತೇನೆ, ಸ್ವಲ್ಪ ಚಾಟ್ ಮಸಾಲ ಹಾಕ್ತೇನೆ, ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕ್ತೇನೆ, ಉಪ್ಪು ಹಾಕ್ತೇನೆ. ಇದು ಮಿಕ್ಸ್ ಮಾಡ್ತೇನೆ ನಾನು. ಈಗ ಎಲ್ಲ ಇದಕ್ಕೆ ಸಾರಿಸಿ ಇಡ್ತೇನೆ. ಈಗ ತವದಲ್ಲಿ ಇಡ್ತೇನೆ ನಾನು. ಗ್ರಿಲ್ ಪ್ಯಾನ್ ಅಲ್ಲಿ ಇಟ್ರೆ ಅದಕ್ಕೆ ಲೈನ್ಸ್ ಎಲ್ಲ ಬರ್ತದೆ.
ಚೈನೀಸ್ ಥಾಲಿ ರೆಡಿ ಆಗಿದೆ. ಕಾರ್ನ್ ಸೂಪ್, ವೆಜ್ ಲಾಲಿಪಾಪ್, ತಂದೂರಿ ಪನೀರ್ ಟಿಕ್ಕಾ, ರೆಡ್ ಚಿಲ್ಲಿ ಗ್ರೇವಿ, ವೆಜ್ ಹಕ್ಕಾ ನೂಡಲ್ಸ್ ಮತ್ತೆ ಶೆಜ್ವಾನ್ ಫ್ರೈಡ್ ರೈಸ್. ಎಲ್ಲ ಹೋಮ್ ಮೇಡ್ ಐಟಮ್ಸ್ ನೀವು ಸಹ ಟ್ರೈ ಮಾಡಿ ಮತ್ತೆ ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಫ್ರೆಂಡ್ಸ್ ಮತ್ತು ರಿಲೇಟಿವ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.